ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಎನ್ ಮೂರ್ತಿ ಅವರಿಂದ ಸ್ಥಾಪಿತವಾದ ದಲಿತ ಸಂಘರ್ಷ ಸಮಿತಿ ತಿಪಟೂರು ಶಾಖೆ ಹಾಗೂ ಜಿಲ್ಲಾ ಶಾಖೆ ತುಮಕೂರು ವತಿಯಿಂದ ಇಡೀ ವಿಶ್ವದ ಜನತೆಗೆ ಇದೇ ಏಪ್ರಿಲ್ 14ನೇ ದಿನದಂದು ಈ ಜಗತ್ತು ಕಂಡಂತಹ ವಿಶ್ವಶ್ರೇಷ್ಠ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಭಾರತ ಭಾಗ್ಯ ವಿಧಾತ, ಮಹಿಳಾ ಹಕ್ಕಿನ ಹೋರಾಟಗಾರ, ಸಮಾಜ ಸುಧಾರಕ, ಚೌಡಾರ್ಕೆರೆಯ ಕ್ರಾಂತಿಕಾರಿ, ಮೂಕನಾಯಕ, ದಮನಿತರ ಧ್ವನಿ, ಶಿಕ್ಷಣ ಪ್ರೇಮಿ, ವಿಶ್ವರತ್ನ, ವಿಶ್ವ ಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವಾಗಿರುವ ಪ್ರಯುಕ್ತ ಇಡೀ ವಿಶ್ವದ ಜನತೆಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳು ದಲಿತ ಇತಿಹಾಸ ತಿಂಗಳು ಎಂದು ಘೋಷಿಸಿದ ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ, ವಿಶ್ವದಾದ್ಯಂತ ಎಲ್ಲ ಪ್ರಜೆಗಳಿಗೂ ಸುಖ, ಶಾಂತಿ ಮತ್ತು ನೆಮ್ಮದಿಯ ಬದುಕು ಸಂವಿಧಾನದ ಅಡಿಯಲ್ಲಿ ಸಿಗುವಂತಾಗಲಿ. ಮತ್ತೊಮ್ಮೆ ಎಲ್ರಿಗೂ ಭೀಮ ಜಯಂತಿಯ ಶುಭಾಶಯಗಳು. ಜೈ ಭೀಮ್.